ಹರೇ ಶ್ರೀನಿವಾಸ, ಹೇಗಿದ್ದರೆ ಇವತ್ತಿನ ಶ್ರೀಕೃಷ್ಣ ಅಲಂಕಾರನ ನೋಡಿ. ಆನಂತರ ಇವತ್ತು ಯತಿಗಳು ಮಾಡಿದ ಅಂದರೆ ಪುತ್ತಿಗೆ ಶ್ರೀಗಳು ಮಾಡಿದಂತಹ ಪೂಜೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಪರ್ಯಾಯ ಮಠ. ಆನಂತರ ಇವತ್ತು ಕೆಲವು ಫೋಟೋಸ್ ಎಲ್ಲ ತಗೊಂಬಂದಿದ್ದೀನಿ. ಅಂದರೆ ಶಿರೂರು ಶ್ರೀಗಳು ಪರ್ಯಾಯ ಪೂರ್ವ ಸಂಚಾರದಲ್ಲಿ ಎಡನೀರು ಮಠಕ್ಕೆ ಬಂದಿದ್ದನ್ನು ಫೋಟೋ. ಆನಂತರ ಪುನಃ ವಿಷ್ಣು ಮಂಗಲ, ತ್ರಿವಿಕ್ರಮ ಪಂಡಿತಾಚಾರ್ಯರ ಊರು ಅದು. ವಿಷ್ಣು ಮಂಗಲ ಅಂತ ಅನ್ನೋದು ಕೇರಳ ಮತ್ತು ಕರ್ನಾಟಕದ ಬಾರ್ಡ್ರಲ್ಲಿದೆ. ಈಗ ಎಡನೀರು ಮಠದ ಕೆಲವು ಸ್ನ್ಯಾಪ್ಸನ್ನು ನೋಡ್ಕೊಂಡು ಬನ್ನಿ. ಆಮೇಲೆ ಪಲಿಮಾರ್ ಶ್ರೀಗಳ ಪಟ್ಟದ ದೇವರ ಪೂಜೆಯನ್ನು ನೋಡ್ಕೊಂಡು ಬನ್ನಿ. ಅವರು ತಮಿಳುನಾಡಿನ ಸಂಚಾರದಲ್ಲಿದ್ದಾರೆ. ಪಲಿಮಾರ್ ದೇವರ ಪಟ್ಟದ ದೇವರು. ಆನಂತರ ಈಗ ಧನುರ್ಮಾಸದ ಪೂಜೆಯಲ್ಲಿ ಆ ಅಲಂಕಾರನ ನೋಡ್ಕೊಂಡು ಬನ್ನಿ. ಮೊನ್ನೆ 16ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಅದು. ಧನುರ್ಮಾಸದ ಬೆಳಗ್ಗೆ ಬೇಗ ಪೂಜೆ ಆಗಿ ಬ್ರಾಹ್ಮಣ ಮುತ್ತೈದೆಯರಿಗೆ ಊಟ ಎಲ್ಲ ಇರುತ್ತೆ. ಆನಂತರ ಶಿರೂರು ಶ್ರೀಗಳ ನೋಡಿ, ಇದು ಶಿರೂರು ಶ್ರೀಗಳ ಸ್ವಾಮಿ ಕಾಣಿಯೂರು ಶ್ರೀಗಳು ತಿರುವನಂತಪುರಕ್ಕೆ ಹೋಗಿದ್ದಾರೆ. ಆ ಕೆಲವು ಫೋಟೋಸನ್ನೆಲ್ಲ ನೋಡ್ಕೊಂಡು ಬನ್ನಿ. ಆನಂತರ ಶಿರೂರು ಶ್ರೀಗಳು ಅದೇ ಕಾಸರಗೋಡಿನ ಮದನಂತೇಶ್ವರ ದೇವಸ್ಥಾನ, ಕರಿಗಣಪತಿ ದೇವಸ್ಥಾನ ಎಲ್ಲ ಇದೆ. ಅಲ್ಲಿಗೆ ಬಂದಿದ್ದನ್ನು ನೀವು ಕಾಣ್ಬೋದು. ತ್ರಿವಿಕ್ರಮ ಪಂಡಿತಾಚಾರ್ಯರ ಊರು ಅದು. ಆ್ಯಕ್ಚುಲಿ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯಂದ್ರವರು. ಅವ್ರ ಬಗ್ಗೆ ತುಂಬ ಹೇಳ್ತಾರೆ. ಅವರು ಈ ಊರಿನವರು, ನೋಡ್ಬೋದು ನೀವಿಲ್ಲಿ. ಆನಂತರ ಇವತ್ತೊಂದು ಮೀಲ್ ಪ್ಲ್ಯಾನ್ ತಗೊಂಬಂದಿದ್ದೀನಿ, ನೋಡ್ಕೊಂಡು ಬನ್ನಿ. ಕುಚ್ಚಿಗೆ ಅಕ್ಕಿ, ಅನ್ನ, ಪೊಂಗಲ್, ಮುದ್ದೆ ಎಲ್ಲ ಇದೆ. ಈಗ ಮುದ್ದೆಗೆ ಸಾಂಬಾರೇ ಬೇಕು ಅಂತ ಹೇಳಿಲ್ಲ, ಚಟ್ನಿ ಮಾಡೋದು ನೋಡೋಣ. ಫಸ್ಟಿಗೆ ಬಾಣಲಿಗೆ ಒಂದು 4 ಚಮಚೆಯಷ್ಟು ನೆಲಗಡಲೆ, 2 ಚಮಚೆಯಷ್ಟು ಕೊತ್ತಂಬರಿ, 1 ಚಮಚೆಯಷ್ಟು ಜೀರಿಗೆ ಹಾಕ್ಕೊಂಡು, ಆನಂತರ ಇಂಗು, ಕಾಯಿಮೆಣಸು, ಶುಂಠಿ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನ ರುಬ್ಕೋಬೇಕು ತೆಂಗಿನಕಾಯಿ ಜೊತೆ. ಎಲ್ಲರೂ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಅರಶಿನ ಕೂಡ ಹಾಕಿದ್ದೆ, ನೋಡ್ಬೋದು ನೀವು. ತೆಂಗಿನಕಾಯಿ ಕೂಡ ಅದಕ್ಕೆ ಹಾಕ್ಕೊಂಡು ಅದನ್ನ ಹುರ್ಕೊಳ್ಳಿ. ಅದೊಂದು ಚೆಂದ ಫ್ಲೇವರ್ ಕೊಡುತ್ತೆ ನಿಮಗೆ. ಈ ಚಟ್ನಿ ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಇದು ಮಾಡಿ ನೋಡಿ. ಗಡಿಬಿಡಿಗೆ ಬೇಕಂದಾಗ ನೋಡಿ ಈ ಥರ ಮಾಡ್ಕೋಬೋದು. ತರಕಾರಿ ಇಲ್ಲ ಅಂತಂದರೆ ಮನೆಯಲ್ಲಿ ಈ ಥರ ಮಾಡ್ಕೊಂಡು ಬಿಡ್ಬೋದು. ಇನ್ನು ಕೆಲವರು ಹುಣಸೆ ಹಣ್ಣು ಹಾಕಿ ಚಟ್ನಿ ಮಾಡುವಂಥದ್ದು. ಹುಣಸೆ ಹಣ್ಣಿನ ಬದಲಿಗೆ ಗಟ್ಟಿ ಮೊಸರು ಹಾಕಿ ಕೂಡ ಇದನ್ನ ಮಾಡ್ತಾರೆ. ಆನಂತರ ಅದನ್ನ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡಿ. ಈ ಕಡೆಯಿಂದ ಮುದ್ದೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಒಲೆ ಮೇಲೆ ನೀರಿಟ್ಟು ಅದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿದ ನೀರಿತ್ತು, ಅದನ್ನು ಹಾಕ್ಕೊಂಡು ಆ್ಯಕ್ಚುಲಿ ಉಪ್ಪು ತುಪ್ಪ ಹಾಕ್ಕೊಳ್ಳಿ. ನೀರು ಕುದೀತಾ ಬಂದಂಗೆ ಸ್ವಲ್ಪ ನೀರು ತೆಗೆದಿಟ್ಟು ಸ್ವಲ್ಪ ಹಿಟ್ಟು ಕರಗಿಸಿ ಅದಕ್ಕೆ ಹಾಕಿ ನೋಡಿ. ಇದು ಹಿಟ್ಟು ಕರಗಿಸಿ ಸ್ವಲ್ಪ ಒಂದು 3-4 ಚಮಚೆ ಹಿಟ್ಟು ಕರಗಿಸಿ ಹಾಕಿದರೆ ಸಾಕು. ಒಂದು ಮುದ್ದೆಗೆ 1 ಚಮಚೆ ಹಾಕಿ ಮುದ್ದೆ ನಾವು ಮಾಡೋಣ. ನಾನು 3 ಮುದ್ದೆ ಮಾಡಿದ್ದೆ. ಒಂದು 3 ಚಮಚೆಯಷ್ಟು ಹಿಟ್ಟು ಕರಗಿಸಿ ಹಾಕ್ಕೊಂಡೆ. ಅದು ಕುದಿಬೇಕು. ಕುದ್ದ ನಂತರ ಅದಕ್ಕೆ ಹಸಿ ಹಿಟ್ಟು ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ನಾನು ತುಂಬ ಸಲ ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಮುದ್ದೆ ಹೇಗೆ ಮಾಡೋದು ಅಂತೇಳಿ. ತುಂಬ ಕಬ್ಬಿಣ ಸತ್ವ ಮತ್ತು ಕ್ಯಾಲ್ಶಿಯಂ ರಿಚ್ ಆಗಿರುವಂಥದ್ದು. ಇದರಲ್ಲಿ ಕೊಬ್ಬಿನಂಶ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇದು ಸ್ವಲ್ಪ ಆ ನೀರನ್ನು ತೆಗೆದಿಟ್ಕೊಳ್ಳಿ, ಇಲ್ಲಂದರೆ ಗಂಟಾಗುತ್ತೆ. ಆನಂತರ ಒಣ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಒಣ ಅಥವಾ ಹಸಿ ಹಿಟ್ಟು ನೋಡಿ. ಹೀಗೆ ಹಾಕಿ ಚೆಂದ ಗೊಟಾಯಿಸ್ಕೊಳ್ಳಿ ಅದನ್ನ. ನಾನು ಹೊಸ ಮುದ್ದೆ ಕೋಲು ತಂದಿದ್ದೆ ನಾನು ಆ ಸಲ ಹೋದಾಗ. ತುಂಬಾ ಚೆನ್ನಾಗಾಗುತ್ತೆ, ರೌಂಡಿಗಿದೆ, ತುಂಬಾ ಚೆಂದಾಗುತ್ತೆ. ಅದು ಹಿತವಾಗುತ್ತೆ ಹಿಡಿಲಿಕ್ಕೆ ಕೂಡ.
ಒಂದು ಸಲ ನೀಟಾಗಿ ಮುದ್ದೆ ಮಾಡಿದ ನಂತರ ಅದನ್ನು ನೀಟಾಗಿ ಒಂದು ಸಲ ಸೈಡಿಗೆ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಅದನ್ನ ಒಂದು 5 ನಿಮಿಷ ಬೇಯಿಸಬೇಕು. ಆನಂತರ ಪುನಃ ಒಂದು ಸಲ ಅದಕ್ಕೆ ನಾವು ಆ ಮುದ್ದೆ ಕೋಲಿದ್ದೀವಿ ಅದನ್ನ ಹಾಕಿ ತಿರುಗಿಸ್ಬೇಕು. ಆವಾಗ ಏನೂ ಉಳಿಯೋದಿಲ್ಲ. ಸ್ವಲ್ಪ ಬೇಯೋಕ್ಕೂ ಬಿಡಬೇಕು. ಆನಂತರ ಒಂದು ಸಲ ಬೆಂದರೆ ಸಾಕು. ನಂಗೆ ಯಾಕೋ ತೃಪ್ತಿಯಾಗಿಲ್ಲ ಅಂತ ಇವತ್ತು 2 ಸಲ ಬೇಯಿಸ್ಕೊಂಡೆ. ಈ ಮಧ್ಯೆ ಗ್ಯಾಪಲ್ಲಿ ತಣ್ಣಗಾಗಿತ್ತು ನಾನು ಚಟ್ನಿಗೆ ಹುರಿದಿಟ್ಟಿದ್ದ ಮಸಾಲೆ, ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡೆ. ನೀವು ನೋಡ್ಬೋದು ಇಲ್ಲಿ. ಆನಂತರ ಮುದ್ದೆ ಮಾಡೋದು ನೋಡ್ಕೊಂಡು ಬರೋಣ. ಇವತ್ತು ವಿಡಿಯೋ ಹಾಕಬೇಕಿತ್ತು, ಆಗಲಿಲ್ಲ. ನಾಳೆ ಬೆಳಗ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇರೆ ಕೆಲಸ ಎಲ್ಲ ಆಯಿತು. ನೋಡಿ, ಒಂದು ಮುದ್ದೆ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಚಕ ಅಂತ ಮುದ್ದೆ ಮಾಡ್ಕೊಂಡ್ಬಿಡಬೇಕು. ಸ್ವಲ್ಪ ತಣ್ಣೀರು ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಎಷ್ಟು ದೊಡ್ಡದು ಮುದ್ದೆ ಬೇಕೋ ಅಷ್ಟು ದೊಡ್ಡ ಮುದ್ದೆನ ಮಾಡಿಕೊಳ್ಳಿ. ಕೆಲವರಿಗೆ ತುಂಬ ಹಸಿವು, ಉರ್ಷಿತ ಅಂತ ಹೇಳ್ತಾರೆ, ಸುಮ್ಮನೆ ಅಕ್ಷಿ ಬರುವಂಥದ್ದು. ಆಮೇಲೆ ಏನು ಗೊತ್ತಾ, ಈ ಕಬ್ಬಿಣ ಸತ್ವ ಮುಟ್ಟಾಗ್ತಾ ಇರೋರಿಗೆಲ್ಲ ಕಬ್ಬಿಣ ಸತ್ವ ತುಂಬ ಕಡಿಮೆ ಆಗುತ್ತೆ. ಅಂಥವರೆಲ್ಲ ಈ ಮುದ್ದೆನ ಮಾಡಿಕೊಂಡು ತಿನ್ನಿ. ತುಂಬ ಹೆಲ್ದಿಗೂ ಒಳ್ಳೆಯದು, ಬೋನ್ಸು ಗಟ್ಟಿಯಾಗುತ್ತೆ, ರಕ್ತನೂ ಚೆನ್ನಾಗಾಗುತ್ತೆ. ನೋಡಿ, ನಮಸ್ತೆ, ಹೇಗಿದ್ದೀರಾ? ಊಟ ಕೂತಿದ್ದೀನಿ ನಾನು. ಏನೆಲ್ಲ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನಕ್ಕೆ ಅಂತ ನೋಡ್ಕೊಂಡು ಬರೋಣ. ಒಂದು ಮುದ್ದೆ ಇದೆ, ಮುದ್ದೆಗೆ ತಕ್ಕಂಥದ್ದು ಚಟ್ನಿ. ಆನಂತರ ಧನುರ್ಮಾಸದ ಸ್ಪೆಷಲ್ ಹುಗ್ಗಿ ಎಲ್ಲ ಉಂಟು, ನೀವು ಕಾಣ್ಬೋದು ಇಲ್ಲಿ. ನೋಡ್ಕೊಂಡು ಬನ್ನಿ. ಮುದ್ದೆ, ಕುಚ್ಚಿಗೆ ಅಕ್ಕಿ ಅನ್ನ, ಧನುರ್ಮಾಸದ್ದು ಪರ್ಲ್ ಮಿಲೆಟ್ ಅಂದರೆ ಬರಗುದ್ದು ಹುಗ್ಗಿ ಇದು. ನೆಕ್ಸ್ಟು ಹುಳಿ ಬಜ್ಜಿ, ಸಾಲಾಡ್, ನಾನು ಮೊನ್ನೆ ಮಾಡಿರುವಂತಹ ಗುಲಾಬ್ ಜಾಮೂನು, ಉಪ್ಪಿನಕಾಯಿ. ಇದು ಏನು ಗೊತ್ತಾ, ನಮ್ಮ ಪೆರಣಂಕಿಲ ಅಂತೇಳಿ ಉದ್ಭವ ಗಣಪತಿ ದೇವಸ್ಥಾನ ಇದೆ, ಅಲ್ಲಿದು ಪ್ರಸಾದ, ಅಪ್ಪ ಪ್ರಸಾದ. ಚಟ್ನಿ, ಆನಂತರ ಮುಳ್ಳು ಸೌತೆದು ಸಾಸಿವೆ ನೋಡ್ಬೋದಿಲ್ಲಿ. ನೋಡ್ಕೊಂಡು ಬಂದ್ರಿ ತಾನೆ. ಈಗ ಒಂದು ಟೊಮೆಟೊದ್ದು ಬಜ್ಜಿ ಮಾಡೋಣ. ಅಂದರೆ ಉಪ್ಪಿನಕಾಯಿ ಥರನೇ ಹೇಳ್ಬೋದು ಇದನ್ನ. ಸ್ವಲ್ಪ ಇದು ಹಣ್ಣಾದ ಟೊಮೆಟೊ ತಗೊಂಡು ಅದನ್ನ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಳ್ಳಿ. ಅದನ್ನ ತೊಳೆಯೋಕ್ಕೆ ಹೋಗಬೇಡಿ. ಆನಂತರ ತೊಟ್ಟು ತೆಗೆದು 4 ಪಾಲು ಮಾಡಿ ಸ್ವಲ್ಪ 1-2 ಚಮಚ ಎಣ್ಣೆ ಹಾಕಿ ಅದನ್ನ ಬಾಣಲೆಯಲ್ಲಿ ಹುರ್ಕೋಬೇಕು. ನಾನು ತೋರಿಸ್ತಾ ಹೋಗ್ತೀನಿ. ಹುರಿತಾ ಬನ್ನಿ. ಅದನ್ನ ನೋಡಿ, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಉಪ್ಪು ಹಾಕ್ಕೊಂಡ್ರೆ ಬೇಗ ಅದು ಕರಗುತ್ತೆ, ಅಂದರೆ ಬೇಯುತ್ತೆ ಟೋಟಲಿ. ಹಾಕ್ಕೊಂಡು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಅದನ್ನ ಮಗಚ್ತಾ ಇರಿ. ಆನಂತರ ಏನು ಮಾಡಿದೆ, ಅದನ್ನ ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿ ನಾನು ಈ ಕಡೆದ ಮಸಾಲೆ ಹುರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಉಪ್ಪು ಹಾಕ್ಕೊಂಡೆ, ನೀವು ಕಾಣ್ಬೋದಿಲ್ಲಿ. ಬೇಗ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದರೆ, ಬೇಗ ಬೇಯುತ್ತೆ. ಆಮೇಲೆ ತಣ್ಣಗಾದಂತ ನಾವು ಮಿಕ್ಸಿಗೆ ಹಾಕಬೇಕಾದ ಕಾರಣ ಸ್ವಲ್ಪ ನಾವು ಈ ಥರ ಮಾಡಿಕೊಂಡ್ರೆ, ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ ಅಂತ ಅಷ್ಟೇ. ನೋಡಿ, ಆನಂತರ ಅದಕ್ಕೆ ಚಿಕ್ಕ ಬೀಟ್ರೂಟ್ ತಗೊಂಡು ಹಾಕ್ಕೊಂಡೆ ತುರಿದು. ಈ ಟೊಮೆಟೊಕ್ಕೆ ಬೀಟ್ರೂಟ್ ಹಾಕಿದರೆ ಒಳ್ಳೆ ಕಲರ್ ಕೊಡುತ್ತೆ. ಈ ಚಟ್ನಿನ ಏನು ಗೊತ್ತಾ ನಿಮಗೆ, ಕಡಿಮೆ ರೇಟ್ ಇದ್ದಾಗ ಈ ಟೊಮೆಟೊ ಹಣ್ಣು ತಗೊಂಬಂದು, ಯಾವುದೇ ಟೊಮೆಟೊನಾದರೂ ನಡೆಯುತ್ತೆ, ಚಟ್ನಿ ಮಾಡಿಟ್ಕೊಂಡು ಒಂದು 2-3 ತಿಂಗಳು ಹೊರಗೇ ಇಟ್ಟು ನಿಮ್ಗೆ ಕಳಿಬೋದು ಬೇಕಾದರೆ. ಇಲ್ಲ ನಿಮಗೆ ಧೈರ್ಯ ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟು ಅದನ್ನ 2-3 ತಿಂಗಳು ಆರಾಮ್ಸೆ ತಿನ್ಬೋದು, ಏನು ಪ್ರಿಸರ್ವೇಟಿವ್ ಬೇಡ. ನೋಡಿ, ಅದಕ್ಕೆ ಹಾಕಿ ಅದನ್ನ ಬೇಯಕ್ಕೆ ಬಿಟ್ಬಿಡಿ. ಆನಂತರ ಇನ್ನೊಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋದೇನು ಬೇಡ. ಒಂದು 3 ಚಮಚ ಮೆಂತ್ಯ, 2 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಆಮೇಲೆ ಒಂದು 4-5 ಕೆಂಪು ಮೆಣಸು ಕಲರಿಗೋಸ್ಕರ. ಇಲ್ಲಾಂದರೆ ಮೆಣಸಿನ ಪುಡಿ ಹಾಕ್ತೀನಂದ್ರೂ ಅದು ನಡೆಯುತ್ತೆ. ಆಮೇಲೆ ಇಂಗು ಜಾಸ್ತಿ ಬೇಕಾಗತ್ತೆ. ಕರಿಬೇವಿನ ಸೊಪ್ಪು. ನೀವೇನು ಗೊತ್ತಾ, ಇಂಗು ಬೇಡ, ಸ್ವಲ್ಪ ಕಡಿಮೆ ಸಾಕು ಅನ್ನೋರು 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯದೆ ಹಾಕ್ಕೊಳ್ಳಿ, ಅದು ನಡೆಯುತ್ತೆ. ನಾನು ಅದರ ಬದಲು ಇಂಗು ಹಾಕ್ಕೊಂಡೆ ಅಷ್ಟೇ. ನೋಡಿ,
3 ಮೆಂತೆ, ಎಷ್ಟು 1 ಕೆ ಜಿ ಟೊಮೆಟೊಕ್ಕೆ ನಾನು ಮಾಡ್ತಾ ಇರುವಂಥದ್ದು 3 ಚಮಚ ಮೆಂತೆ, 2 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕ್ಕೊಂಡು ನೀಟಾಗಿ ಹೇಳಿದಂಗೆ ಹುರಿತಾ ಬನ್ನಿ. ಆನಂತರ ಸ್ವಲ್ಪ ಹೊತ್ತಲ್ಲಿ ಮೆಣಸು ಹಾಕ್ಕೊಳ್ಳಿ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸುತ್ತಿರೋಣ, ನೀವು ಕಲರ್ ನೋಡ್ಕೊಳ್ಳಿ. ಕಲರ್ ನೋಡ್ತಾ ಇದ್ದಂಗೆ ಮುಕ್ಕಾಲು ವಾಸಿ ಫ್ರೈ ಆಯಿತು ಅಂದಾಗ ಮೆಣಸು ಹಾಕ್ಕೋಬೇಕು. ಆನಂತರ ಜೀರಿಗೆ ಹಾಕ್ಕೋಬೇಕು, ಕರಿಬೇವಿನ ಸೊಪ್ಪು, ಕೊನೆಗೆ ಇಂಗು ಹಾಕಿ ನೋಡಿ. ಇದಾಗ್ತಾ ಬಂತು, ಹೇಳ್ತಾನೆ ಹೋಗ್ತಾ ಇದ್ದರೆ ಕಷ್ಟ ಆಗ್ಬೋದು ನಿಮಗೆ. ನೋಡಿ ಕೊನೆಗೆ ಕರಿಬೇವಿನ ಸೊಪ್ಪು ಇದಕ್ಕೆ ಎಷ್ಟು ಜಾಸ್ತಿ ಹಾಕಿದರೂ ಅಷ್ಟು ಹಿಡಿಸುತ್ತೆ ಇದು. ಬೇಡ ಕೆಂಪು ಕಲರ್ ಬರಬೇಕು ಅನ್ನೋರು ಕರಿಬೇವಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಅಷ್ಟೊತ್ತಿಗೆ ಈ ಟೊಮೆಟೊ ಕೂಡ ಕರಗಿತ್ತು, ನೀವು ಕಾಣ್ಬೋದು ಇಲ್ಲಿ. ಆನಂತರ ಆರಲಿಕ್ಕೆ ಬಿಡಿ. ಕರೆಕ್ಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಬಂದಿದ್ದೀನಿ, ನೋಡ್ಬೋದು ನೀವು. ಕರೆಕ್ಟ್ ಕರಗಿದೆ. ಇನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ತಣ್ಣಗಾದ ನಂತರ. ಒಂದು ಕಡೆಯಿಂದ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳಿ. ಮತ್ತೊಂದು ಕಡೆಯಿಂದ ಬಾಣಲಿಗೆ ನೋಡಿ, ಇದು ಟೊಮೆಟೊನು ಅದನ್ನ ಮಿಕ್ಸಿಗೆ ಹಾಕಿ ಕಲರ್ ಏನು ಚೆನ್ನಾಗಿ ಬಂದಿದೆ ನೋಡಿದರೆ, ಅದನ್ನ ಮಿಕ್ಸಿಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ಳಿ. ನೋಡ್ಬೋದು. ನಾನು ಸಾಧಾರಣ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಎಣ್ಣೆ ಬಳಸ್ತೇನೆ. ನಿಮಗೆ ಬೇಕಾದ ನೀವು ಅಡುಗೆಗೆ ಬಳಸುವಂಥ ಎಣ್ಣೆನ ಬಳಸ್ಬೋದು. ನೋಡಿ ಕೊನೆಗೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಇಂಗು, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಹಾಕಿ ನಾವು ಅದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ. ರುಬ್ಲಿಕ್ಕೆ ಬೇಡ ಅಂತನೋರು ನೋಡಿ, ಈಗ ಒಗ್ಗರಣೆ ಹಾಕ್ತೀವಲ್ಲ, ಈಗಲಾದರೂ ನಾವು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೋಬೋದು. ಸಿಪ್ಪೆ ತೆಗೆಯೋದೇನು ಬೇಡ, ತುಂಬಾ ಚೆನ್ನಾಗಾಗುತ್ತೆ ಮಧ್ಯೆ ಸಿಗ್ತಾ ಇದ್ದರೆ. ಇದು ಹುರಿದ ನಂತರ ಒಂದು 4ರಿಂದ 5 ಚಮಚ ಮೆಣಸಿನ ಪುಡಿ ಹಾಕ್ಕೊಂಡೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮೆಣಸಿನ ಪುಡಿ. ಅದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಬನ್ನಿ. ಕೆಲವರು ಇದಕ್ಕೆ ಹುಣಸೆ ಹಣ್ಣು ಹಾಕ್ತಾರೆ, ನಾನು ಹುಣಸೆ ಹಣ್ಣು ಹಾಕ್ಕೊಳ್ಳೋಕ್ಕೆ ಹೋಗಲಿಲ್ಲ. ಹುಳಿ ಬೇಕು ಅಂತ ಅನ್ನೋರು ಖಾರದ ಪುಡಿ ಮತ್ತು ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ. ಹುಣಸೆ ಹಣ್ಣು ಹಾಕದೆ ಕೂಡ ತುಂಬಾ ಚೆನ್ನಾಗಾಗತ್ತೆ ಇದು. ಆನಂತರ ಇದಕ್ಕೆ ನಾವು ರುಬ್ಬಿಟ್ಟ ಮಸಾಲೆಲ್ಲ ಹಾಕ್ಕೊಂಡು ಸಾಧಾರಣ ಒಂದು ಅರ್ಧ ಗಂಟೆ ಮಗಚಬೇಕಾಗತ್ತೆ. ಒಂದು ಕೆ ಜಿ ಟೊಮೆಟೊ ಇದ್ದರೆ ಎದುರು ನೀರು ಹಾಕ್ಕೊಳ್ಳೇಬಾರ್ದು, ತುಂಬ ನೆನಪಿಟ್ಕೊಳ್ಳಿ. ಟೆನಿಕಾಸ್ಟ್ ಎದುರು ನೀರು ಹಾಕಿದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಮಿಕ್ಸಿ ಪುಡಿ ಮಾಡಬೇಕಾದ್ರೆ ಮಿಕ್ಸಿ ಜಾರಲ್ಲಾಗಲಿ ಅಥವಾ ಕೈ ತೊಳ್ಕೊಂಡು ಒರೆಸ್ಕೊಳ್ಳೋದು ಇದೆಲ್ಲ ಮಾಡಬೇಕು. ಆನಂತರ ಅದಕ್ಕೆ ರುಬ್ಬಿದ ಆ ಮಸಾಲೆ ಪುಡಿನ ಹಾಕಿ ನೀಟಾಗಿ ಕುದಿ ಬರಿಸ್ಬೇಕು. ಒಂದು ಅರ್ಧ ಗಂಟೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದು ಬೆಟರ್ ಇದು. ಒಂದು ಅರ್ಧ ಗಂಟೆ ಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದಾದರೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ ನೋಡಿ. ಈಗ ಸ್ವಲ್ಪ ಪುನಃ ಇಂಗು ಹಾಕಬೇಕು. ನಾವು ಬೆಳ್ಳುಳ್ಳಿ ಹಾಕೋದ ಕಾರಣ ಇಂಗು ಸ್ವಲ್ಪ ಜಾಸ್ತಿ ಬೇಕು. ಆನಂತರ ಉಪ್ಪು, ನೆಕ್ಸ್ಟ್ ಬೆಲ್ಲ. ನಾನು ಸಾಧಾರಣ 2 ಚಮಚ ಫಸ್ಟಿಗೆ ಹಾಕಿದೆ, ಆನಂತರ ಕಡಿಮೆ ಆಯ್ತು ಅನಿಸಿ ಪುನಃ 2 ಚಮಚ ಹಾಕ್ಕೊಂಡೆ. ಸ್ವಲ್ಪ ಹುಳಿ ಟೊಮೆಟೊ ಕೂಡ ಇತ್ತು ನನ್ನ ಹತ್ರ, ಮಿಕ್ಸ್ ಆಗಿದ್ದ ಕಾರಣ ಸ್ವಲ್ಪ ಹುಳಿಯಾಗಿ ಬಂದಿತ್ತು. ಆದ ಕಾರಣ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡಿಲ್ಲ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಬಟ್ ಏನು ಗೊತ್ತಾ, ಪ್ರಿಸರ್ವೇಟಿವ್ ಆಗಲಿ, ಈ ಕಲರ್ ಬೇಕು ಅಂತ ಕೆಂಪು ಕಲರ್ ಹಾಕೋದಾಗಲಿ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಆರೋಗ್ಯಕ್ಕೆ ತುಂಬ ಹಾಳದು ನೋಡಿ. ಆಯ್ತಿದು. ಆಮೇಲೆ ತಣ್ಣಗಾದ ನಂತರ ಗಾಜಿನ ಬಾಟ್ಲಲ್ಲಿ ತುಂಬಿಸಿ ತೆಗೆದಿಟ್ಕೊಳ್ಳಿ. ಒಂದು 3/4 kg ಅಷ್ಟು ನನಗೆ ಗೊಜ್ಜು ಬಂದಿದೆ. ಗೊಜ್ಜು ಅಥವಾ ಚಟ್ನಿ ಅಥವಾ ಉಪ್ಪಿನಕಾಯಿ ಏನು ಬೇಕಾದ್ರೆ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.